ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೊಂದು ಸ್ಪೆಷಲ್ ನ್ಯೂಸ್ ಇದೆ, ಗುಡ್ ನ್ಯೂಸ್ ಇದೆ, ಹ್ಯಾಪಿ ನ್ಯೂಸ್ ಇದೆ. ವಾಟ್ಸ್ ಇಟ್ ದೀಪು? ನಾವೆಲ್ಲಿ ಹೋಗ್ತಾ ಇದ್ದೀವಿ? ಇಂಡಿಯಾ. ಎಸ್, ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ. ಏನಪ್ಪ ಹೋಗಿ 6 ತಿಂಗಳಾಯ್ತು, ವಾಪಸ್ ಇಂಡಿಯಾಗ. ಹೆಂಗಿದ್ರು ನಮ್ಮೂರು ಬೇಕೇ ಬೇಕಲ್ವಾ, ಬೇಗ ನೆನಪಾಯ್ತು, ಸೊ ಊರಿಗೆ ಹೊರಡ್ತಾ ಇದ್ವಿ. ಆದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಗೊತ್ತಾ. ಇಲ್ಲಿ ನನ್ನ ವೀಸಾ ಆಗಿಲ್ಲ ಅಂದ್ರೆ ನಾನು ಊರಿಗೆ ಬರ್ತೀನಾ, ಬಂದ ಮೇಲೆ ಅಲ್ಲೇ ಸ್ಟಕ್ ಆಗ್ತೀನಿ, ವಾಪಸ್ ಬರಂಗಿಲ್ಲ. ಇದಕ್ಕೆಲ್ಲ ಏನ್ ಸೊಲ್ಯೂಷನ್, ನಾವ್ ಏನ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ತು ಇನ್ಫ್ಯಾಕ್ಟ್. ಸೊ ಆ ಸೊಲ್ಯೂಷನ್ ಸಿಕ್ಕಿದ ಮೇಲೆ ನಾವು ಹೊರಡ್ತಾ ಇದ್ವಿ. ಸೊ ನಿಮ್ಮ ಹತ್ರ ಈ ಒಂದು ಖುಷಿ ವಿಚಾರನ ಹಂಚ್ಕೋತೀವಿ. ಅದೇನು ಹೇಗ್ ಸಾಧ್ಯ ಆಯ್ತು ಅಂತ ಬನ್ನಿ ಶುರು ಮಾಡೋಣ. ನಾನು ಇಲ್ಲಿ ಬಂದು ಎಷ್ಟು ತಿಂಗಳಾಯ್ತು? 4 months ಆಯ್ತು. ಬಟ್ ನಾನು ಇಲ್ಲಿ ಬಂದ ಮೇಲೆ 3 months ಅಲ್ಲಿ ಇದ್ನ. ಆ 3 months ಮುಗಿಯೋಷ್ಟರಲ್ಲಿ ನಾವು ಮಾಲ್ಡೀವ್ಸ್ಗೆ ಹೋಗಿ ಬಂದ್ವಿ. ಅಕಸ್ಮಾತ್ ನಾವು ಮಾಲ್ಡೀವ್ಸ್ಗೆ ಹೋಗಿದ್ದೀನಿ ಅನ್ಕೊಳ್ಳಿ, ವಾಪಸ್ ಬರ್ಬೇಕಾದ್ರೆ ನನ್ನ ಹತ್ರ ಇಲ್ಲಿರುವಂತ ವೀಸಾ ಇಲ್ಲ ಅಂದ್ರೆ ನಾನು ಮಾಲ್ಡೀವ್ಸ್ ಅಲ್ಲೇ ಸ್ಟಕ್, ಇಲ್ಲಾಂದ್ರೆ ಇಂಡಿಯಾಸ್ ಕಳಿಸ್ತಾರೆ. ಸೊ ನಮಗೆ ತುಂಬಾನೇ ಕ್ರೂಷಿಯಲ್ ಇತ್ತು, ನನ್ನ ವೀಸಾ ಮಾಡಿಸ್ಲೇಬೇಕಿತ್ತು. ಬಟ್ ನನ್ನ ವೀಸಾ ಆಗ್ಬೇಕು ಅಂದ್ರೆ ಇವ್ರ ವೀಸಾ ಆಗ್ಬೇಕಿತ್ತು, ಬಿಕಾಸ್ ನಾನ್ ಬಂದಿರೋದು ಇವರಿಂದ. ಸೊ ಡಿಪೆಂಡೆಂಟ್ ವೀಸಾದಲ್ಲಿ ನಾನು ಬಂದಿರೋದು, ರೈಟ್? ಓಕೆ, ಇವಾಗ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ನಮ್ಮ ಹತ್ರ ಇರುವಂತ ಸ್ಪೆಷಲ್ ವೀಸಾ ಯಾವುದು ಅಂದ್ರೆ, ಟಡಾ! ಯಾವ ವೀಸಾ ಇರೋದು? ಗೋಲ್ಡನ್ ವೀಸಾ. ಎಸ್, ಇದು ಇದ್ರೆ ಸ್ಪೆಷಲ್ ಗೋಲ್ಡನ್ ವೀಸಾ. ಇಲ್ಲಿ ಎಷ್ಟು ತರದ ವೀಸಾಸ್ ಇದೆ? ಇಲ್ಲಿ ಮೋಸ್ಟ್ ಕಾಮನ್ ಟೂರಿಸ್ಟ್ ವೀಸಾ. ಟೂರಿಸ್ಟ್ ವೀಸಾದಲ್ಲಿ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ 1 month, ಲಾಂಗ್ ಟರ್ಮ್ ಅಂದ್ರೆ 3 months. ಅಷ್ಟರಲ್ಲಿ ವಾಪಸ್ ಹೋಗ್ಬೇಕು. ಸೊ ಅದು ಮೋಸ್ಟ್ ಕಾಮನ್ಲಿ ಟೂರಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೇ ಬಂದು ಇಲ್ಲೇ ವರ್ಕ್ ಮಾಡೋರು ಅಥವಾ ಇಲ್ಲೇ ಸ್ಟೇ ಮಾಡಬೇಕು ಅಂದ್ರೆ ರೆಸಿಡೆನ್ಸಿ ವೀಸಾ, ಅದು 2 years. ರೆಸಿಡೆನ್ಸಿ ವೀಸಾ ಮಾಡಬೇಕು ಅಂದ್ರೆ ಇಲ್ಲಿ ಒಬ್ರು ಸ್ಪಾನ್ಸರ್ ಮಾಡಬೇಕು, ನ್ಯಾಷನಲ್ ಅಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಆಲ್ರೆಡಿ ಇರೋರು ನಮಗೆ ಸ್ಪಾನ್ಸರ್ ಮಾಡಬೇಕು. ಮತ್ತೆ ನಮಗೆ ಇಲ್ಲಿ ಜಾಬ್ ಸಿಕ್ಕಿರಬೇಕು ವರ್ಕ್ ಮಾಡೋದಕ್ಕೆ. ಹಾಗಿದ್ರೆ ಮಾತ್ರ ರೆಸಿಡೆನ್ಸಿ ವೀಸಾ ಸಿಗುತ್ತೆ. ನೆಕ್ಸ್ಟ್ 2019 ಅಲ್ಲಿ UAE ಗೋಲ್ಡನ್ ವೀಸಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಗೋಲ್ಡನ್ ವೀಸಾ ಅಂದ್ರೆ 10 years ವೀಸಾ. ಮತ್ತೆ ಇದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇಟ್ಟಿದ್ದಾರೆ. ವೀಸಾ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಿಳಿಸೋಣ, ಆಯ್ತಾ? ಬಟ್ ಅದಕ್ಕೂ ಮುಂಚೆ ನಮ್ಮಿಬ್ರು ವೇಟ್ ಎಷ್ಟು ಕಮ್ಮಿ ಆಗಿದೆ ಅಂತ ತಿಳಿಸೋಣ. ನೀವು ಎಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ, ಕೆಲವರು ಕಾಮೆಂಟ್ ಹಾಕ್ತಾ ಇದ್ದಾರೆ. ಬಟ್ ವಾಟ್ ಯು ಥಿಂಕ್, ಎಷ್ಟು ಕಮ್ಮಿ ಆಗಿದ್ದೀವಿ? 5 kgs ಈಚ್. ಒರಿಜಿನಲ್ ಆಗಿ ಎಷ್ಟಿತ್ತು ವೇಟ್, ಇವಾಗ ಎಷ್ಟು ಕಮ್ಮಿ ಆಗಿದೆ ಅದನ್ನ ಸದ್ಯಕ್ಕೆ ಹೇಳಲ್ಲ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮುಂದೆ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಆಕ್ಚುಯಲ್ ಟಾರ್ಗೆಟ್ ರೀಚ್ ಆದಾಗ ಅವಾಗ ನಿಮ್ಗೆ ತಿಳಿಸ್ತೀವಿ. ಬಟ್ ನಾವಿಬ್ರು 5 kg ಕಮ್ಮಿ ಆಗಿದ್ವಿ. ಇನ್ಫ್ಯಾಕ್ಟ್ ಈ ಟೈಮ್ನಲ್ಲಿ ನಾವು ಜಾಸ್ತಿನೇ ವೇಟ್ ಲಾಸ್ ಆಗ್ಬೋದಾಗಿತ್ತು. ಬಟ್ ನಾವು 2 ಸತಿ ಮಧ್ಯದಲ್ಲಿ ದುಬೈಗೆ ಹೋದ್ವಿ, ಆಮೇಲೆ ಮಾಲ್ಡೀವ್ಸ್ ಟ್ರಿಪ್ ಮಾಡಿದ್ವಿ. ಸೊ ಈ ಟೈಮ್ಗೆಲ್ಲ ವೆಕೇಶನ್ ಅಂದಾಗ ನಾವು ಜಾಸ್ತಿ ತಿಂತೀವಲ್ಲ, ಸೊ ಅದರಿಂದ ನಮ್ದು 5 kg ಆಗಿದೆ, ವಿಚ್ ಇಸ್ ಗ್ರೇಟ್. ಅದ್ರ ಜೊತೆಗೆ ನಾನು ಒಜಿವಾ ಅವರ ಆಪಲ್ ಸೈಡ್ ವಿನೆಗರ್ ಮ್ಯಾಚಾ ಅನ್ನೋದು ಕೂಡ ತಗೋತಾ ಇದ್ದೀನಿ. ಆಪಲ್ ಸೈಡ್ ವಿನೆಗರ್ ಬಗ್ಗೆ ಗೊತ್ತೇ ಇದೆ ಎಲ್ಲರಿಗೂ. ಅಂಡ್ ಈ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋ ಮುಂಚೆ ನಾನು ನನ್ನ ನ್ಯೂಟ್ರಿಷನಿಸ್ಟ್ ಜೊತೆ ಕೇಳಿದ್ದೆ, ಈ ಪ್ರಾಡಕ್ಟ್ ನನಗೆ ಬಂದಿದೆ, ನಾನು ಇದನ್ನ ಕನ್ಸ್ಯೂಮ್ ಮಾಡ್ಬೋದಾ ಅಂತ. ಬಿಕಾಸ್ ಆಬ್ವಿಯಸ್ಲಿ ನಾವು ಒಂದು ಡಯಟ್ ಅಲ್ಲಿ ಫಾಲೋ ಮಾಡ್ತಾ ಇದೀವಿ, ಆ ಡಯಟ್ ಇಂದ ಇನ್ನೊಂದು ಪ್ರಾಡಕ್ಟ್ ತಗೊಂಡು ಎಫೆಕ್ಟ್ ಆಗ್ಬಾರ್ದಲ್ವಾ. ಸೊ ಐ ವಾಸ್ ವೆರಿ ಕೇರ್ಫುಲ್. ಐ ಆಸ್ಕ್ಡ್ ಮೈ ನ್ಯೂಟ್ರಿಷನಿಸ್ಟ್, ಶಿ ವಾಸ್ ಲೈಕ್, ಒಜಿವಾನ ಯು ಕ್ಯಾನ್ ಕನ್ಸ್ಯೂಮ್ ಅಂತ. ಅಂಡ್ ಆಬ್ವಿಯಸ್ಲಿ ಜಸ್ಟ್ ಬಿಕಾಸ್ ಒಜಿವಾ ಕಳಿಸಿದಾರೆ ಅಂದ್ರೆ ನಾನು ಇದನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಪ್ರತಿದಿನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಅದೇ ಕನ್ಸ್ಯೂಮ್ ಮಾಡಿದ್ರು, ಬಟ್ ಇವ್ರಿಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಾನು ಪ್ರತಿದಿನ ತಗೋತಾ ಇದ್ದೀನಿ. ಅನ್ಕೋತಾ ಇದೆ, ಯಾವಾಗಲೂ ನೋಡ್ತಾ ಇದ್ರಲ್ಲ ಆಪಲ್ ಸೈಡ್ ವಿನೆಗರ್, ಆಪಲ್ ಸೈಡ್ ವಿನೆಗರ್ ಅಂದ್ರೆ ಏನಪ್ಪ ನಾನು ತಗೋಬೇಕು ಅಂತ. ಏನೂ ಇಲ್ಲ, ವೆರಿ ಸಿಂಪಲ್ ಪ್ರಾಡಕ್ಟ್, ಚೆನ್ನಾಗಿದೆ. ಇಟ್ಸ್ ವೆರಿ ಈಸಿ, ತುಂಬಾ ಹೆಲ್ಪ್ ಮಾಡುತ್ತೆ ವೇಟ್ ಲಾಸ್ಗೆ. ಹಾಗೆಯೇ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ವೇಟ್ ಲಾಸ್ ಆಗಿ ನಾವು ಇವಾಗ ಹೆಲ್ದಿ ತಿಂತಾ ಇದ್ದಾಗ ನಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಆಪಲ್ ಸೈಡ್ ವಿನೆಗರ್ ನಿಮಗೆ ಅಕಸ್ಮಾತ್ ನಮ್ಮ ತರ ಡಯಟ್ ಫಾಲೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಬಿಕಾಸ್ ವೇಟ್ ಲಾಸ್ಗೆ ಇದು ಆಬ್ಸಲ್ಯೂಟ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಕಂಪ್ಲೀಟ್ ನ್ಯಾಚುರಲ್ ಅಂಡ್ ಪ್ಲಾಂಟ್ ಬೇಸ್ಡ್ ಕೂಡ. ಸೊ ಅವ್ರಿಗೆ ತೋರ್ಸೋಣ ನಾನು ಹೇಗೆ ಇದನ್ನ ಕನ್ಸ್ಯೂಮ್ ಮಾಡ್ತೀನಿ ಅಂತ. 1 ಸ್ಪೂನ್ ಆ್ಯಪಲ್ ಸೈಡ್ ವಿನೆಗರ್ಗೆ ನೀವು 150 ml ನೀರನ್ನ ಹಾಕಬೇಕು. ಈ ಆ್ಯಪಲ್ ಸೈಡ್ ವಿನೆಗರಲ್ಲಿ ಸ್ಪೂನ್ ಅವರೇ ಕೊಟ್ಟಿರ್ತಾರೆ. ಆ್ಯಂಡ್ ಬಿಸಿ ನೀರು ಹಾಕಿರಬೇಕು, ಕುದಿತಾ ಇರಬೇಕು. ಅಂಥ ಬಿಸಿ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಮಿಕ್ಸ್ ಮಾಡೋದಕ್ಕೆ. ನಂದಲೆಸ್ ಇದು ಮಿಕ್ಸ್ ಆದಮೇಲೆ ನೀವು ಅದೇ ಮಿನಿಟ್ ಇದನ್ನು ಕನ್ಸ್ಯೂಮ್ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲೂ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ತಿಂಡಿ ತಿಂದೆ ಆದಮೇಲೂ ಕನ್ಸ್ಯೂಮ್ ಮಾಡ್ಬೋದು. ವೆರಿ ಹೆಲ್ದಿ, ಎವ್ರಿ ಡೇ ಕನ್ಸ್ಯೂಮ್ ಮಾಡಲೇಬೇಕು. ಗೋಲ್ಡನ್ ವೀಸಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರ್ಯಾರಿಗೆ ಅಂದ್ರೆ, ಒಂದು ಫಸ್ಟ್ ಬಿಸ್ನೆಸ್ ಮೆನ್ 20 ಕೋಟಿ ಇಲ್ಲಿ ಇನ್ವೆಸ್ಟ್ ಮಾಡಬೇಕು. 20 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅದು 3 ವರ್ಷ ಕನ್ಸಿಸ್ಟೆಂಟ್ಲಿ 20 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ.
ಅಫ್ಕೋರ್ಸ್ ಅದೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಸೊ ಆದ್ರಿಂದ ಇನ್ನೊಂದು ಗ್ರೂಪ್ ಸ್ಪೆಷಲ್ ಟ್ಯಾಲೆಂಟ್ಸ್ ಅಂತ, ಅದರಲ್ಲಿ ನಮ್ಮ ಪುಣ್ಯಕ್ಕೆ ಡಾಕ್ಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಡಾಕ್ಟರ್ ಆಗಿದ್ರೆ UAE ನಲ್ಲಿ ನಿಮಗೆ ಗೋಲ್ಡನ್ ವೀಸಾ ಸಿಗುತ್ತೆ. ಮತ್ತೆ ಬೇರೆ ಇನ್ನ ಕೆಲವರಿಗೆ ಕೊಡ್ತಾರೆ. ಯಾರಿಗೆ ಅಂದರೆ ಸೈಂಟಿಫಿಕ್ ರಿಸರ್ಚ್ ಯಾವುದೋ ತುಂಬ ದೊಡ್ಡ ರಿಸರ್ಚ್ ಮಾಡಿ ಚೆನ್ನಾಗಿ ಅಚೀವ್ ಮಾಡಿದರೆ ಅದರಲ್ಲೂ ಕೊಡ್ತಾರೆ. ಮತ್ತು ಕೆಲವರಿಗೆ ಸ್ಟೂಡೆಂಟ್ಸ್ಗೂ ಕೊಡ್ತಾರೆ. ಸ್ಟೂಡೆಂಟ್ಸು ಯಾವುದಾದ್ರು ಎಕ್ಸೆಪ್ಷನಲಿ ಬ್ರೈಟ್ ಸ್ಟೂಡೆಂಟ್ಸ್, ತುಂಬ ಏನಾದರೂ ಸಾರಿ ಇವ್ರ ತರ ಈಸ್ ಎ ಗೋಲ್ಡ್ ಮೆಡಲಿಸ್ಟ್, ಇವ್ರ ತರ ಸ್ಟೂಡೆಂಟ್ಸ್ ಇಲ್ಲಿ ಯಾರಾದರೂ ಇದ್ರೆ ಬೇರೆ ಕಂಟ್ರಿಯಿಂದ ಅವ್ರಿಗೆ ಸಿಗುತ್ತೆ. ಆ ಥರ ಮಾಡಿದ್ರೆ ಅವ್ರಿಗೂ ಸಿಗುತ್ತೆ. ಮತ್ತೆ ಏನಂದರೆ ನಮಗೆ ಗೋಲ್ಡನ್ ವೀಸಾ ಸಿಕ್ಕಿದ್ರೆ ನಾನು ವೈಫ್ ಮತ್ತು ಮಕ್ಕಳಿಗೆ ಗೋಲ್ಡನ್ ವೀಸಾ ಸ್ಪಾನ್ಸರ್ ಮಾಡ್ಬೋದು. ನಾನು ಪೇರೆಂಟ್ಸಿಗೆ ಇಲ್ಲ, ಅವ್ರಿಗಿಲ್ಲ. ಓಕೆ, ಸೊ ವೈಫ್ ನಮ್ಮ ಪಾಪು ಬಂದರೆ ಅವ್ರಿಗೆ ಸಿಗುತ್ತೆ. ಓಕೆ, ಸೊ ಈ ರೀತಿ ಅಡ್ವಾಂಟೇಜಸ್ ಇದೆ. ಸೊ ನೈಸ್ ಅಲ್ವಾ? ಮೋಸ್ಟ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ ಅವ್ರಿಗೆ ಗೋಲ್ಡನ್ ವೀಸಾ ಸಿಕ್ಕಿದ್ರೆ ಅವ್ರ ಪೇರೆಂಟ್ಸಿಗೆ ಸ್ಪಾನ್ಸರ್ ಮಾಡ್ಬೋದು ಅನ್ಸುತ್ತೆ. ಸ್ಟೂಡೆಂಟ್ಸ್ ಅಂದ್ರೆ ಪೇರೆಂಟ್ಸ್ ಬೇಕೇ ಬೇಕು. ವಿ ನಾಟ್ ಶ್ಯೂರ್ ಅಗೇನ್. ಸಿ ಇದಷ್ಟೇ ಅಲ್ಲದೆ ಇನ್ನ ಜಾಸ್ತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ನೀವು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ. ಸೊ ಡಾಕ್ಟರ್ಸ್ ಅನ್ನೋ ಟ್ಯಾಲೆಂಟ್ನ ಗುರುತಿಸಿ ಇವ್ರು ಬೇಕು, ಇವ್ರು ತುಂಬಾನೇ ಮುಖ್ಯ, ಆ್ಯಂಡ್ ಜನರನ್ನ ಸೇವ್ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗೋಲ್ಡನ್ ವೀಸಾ ಕೊಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಅನ್ಸುತ್ತೆ. UAE ನಲ್ಲಿ ಒಂದು ಪ್ರೊಫೆಷನ್ಗೆ ಅದರದೇ ಆದಂಥ ಒಂದು ಮಹತ್ವ ಇದೆ, ರೆಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್ ಆಗಿದ್ರೆ ಓಕೆ ಕಂಪ್ಯೂಟರ್ ಅಲ್ಲಿ ಮನೆಯಿಂದ ವರ್ಕ್ ಮಾಡ್ಬೋದು, ಬಟ್ ಇವ್ರಿಗೆ ಇಲ್ಲ, ಹಾಸ್ಪಿಟಲ್ಗೆ ಬರಲೇಬೇಕು. ಇವ್ರು ಯಾವುದೇ ಗೌರ್ಮೆಂಟ್ ರಜೆ ಇದ್ರೂ ಹಾಸ್ಪಿಟಲ್ಗೆ ಹೋಗ್ತಾರೆ. ವಾರದಲ್ಲಿ ಒಂದಿನ ರಜೆ ಸಿಗುತ್ತೆ ಇವ್ರಿಗೆ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ವಾರದಲ್ಲಿ ಒಂದಿನ ರಜೆ ಸಿಗ್ತಾ ಇತ್ತಲ್ಲ, ಆ ದಿನಾನು ಇವ್ರು ಹೋಗ್ತಾ ಇದ್ರು. ಇಲ್ಲ ನನ್ನ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ನನ್ನ ಕರ್ತವ್ಯ ಆಸ್ ಎ ಡಾಕ್ಟರ್, ಯಾರು ಹೇಳ್ತಾ ಇದ್ರು ನಾನು ಹೋಗಿ ನೋಡೇ ನೋಡ್ತೀನಿ ಅಂತ. ಸೊ ಆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅನ್ನೋದು ಇವ್ರಿಗೆಲ್ಲ ಇದೆ ಅಲ್ವಾ. ಸೊ ದಟ್ಸ್ ಗ್ರೇಟ್. ಹಾಗೇನೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇತ್ತು. ನಮಗೆ ಇಲ್ಲಿ ರಜಾ ಬಂದ್ಬಿಟ್ಟು ಎಲ್ಲರಿಗೂ ಫ್ರೈಡೇಸ್ ಅಲ್ವಾ, ಬಟ್ ಇವ್ರಿಗೆ ಆಪ್ಷನ್ ಇದೆ. ಇವ್ರಿಗೆ ಯಾವ ದಿನ ಬೇಕು ಆ ದಿನ ಇವರು ರಜಾ ತಗೋಬಹುದು, ವಾರದಲ್ಲಿ ಒಂದಿನ. ಸೊ ಇವರು ಸಂಡೇ ತಗೋತಾರೆ, ಕೆಲವೊಂದ್ಸತಿ ಮಂಡೇ ತಗೋತಾರೆ. ಸೊ ಬೇರೆ ಇವ್ರು ಇನ್ನೊಬ್ರು ನ್ಯೂರಾಲಜಿಸ್ಟ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಆಪ್ಷನ್ಸ್ ಇದೆ. ಪ್ರೈವೇಟ್ ವರ್ಕ್ ಮಾಡೋರಿಗೆ, ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ವರ್ಕ್ ಮಾಡೋರಿಗೆ ನಿಮಗೆ ವಾರದಲ್ಲಿ 2 ಸತಿ ರಜಾ ಸಿಗುತ್ತೆ. ಅದು ಫ್ರೈಡೇ ಸ್ಯಾಟರ್ಡೇ ಆಗಿರುತ್ತೆ. ಬಟ್ ನಮ್ಗೆ ಆ ರೀತಿ ಇಲ್ಲ. ಇವ್ರು ಫ್ರೈಡೇ ಕೆಲ್ಸಕ್ಕೆ ಹೋಗ್ತಾರೆ, ಸ್ಯಾಟರ್ಡೇ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಐ ಹೋಪ್ ಕ್ಲಾರಿಟಿ ಸಿಕ್ತು. ಇನ್ನೇನು ಕ್ಲಾರಿಟಿ ಬೇಕಾಗಿಲ್ಲ. ಮತ್ತೆ ಇನ್ನೇನಂದ್ರೆ ಬೇರೆ ಅಡ್ವಾಂಟೇಜಸ್ ಅಂದ್ರೆ 2 ವರ್ಷಕ್ಕೊಂದ್ಸಲಿ ರೆಸಿಡೆನ್ಸಿ ವೀಸಾ ರಿನ್ಯೂವಲ್ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ 1700 dirhams ಆಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 35,000 to 40,000 rupees ಆಗುತ್ತೆ. ಇದು 10 years ವೀಸಾ ಒಂದೇ ಸಲ ಮಾಡಿಸ್ಬೇಕು. ಒಂದೇ ಸಲ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 80,000 to 1 lakh ಆಗುತ್ತೆ. ಮತ್ತೆ ಇನ್ನೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದ್ರೆ, ನಾನೀಗ ಇಂಡಿಯಾಗೆ ಬರ್ತಾ ಇದ್ದೀನಿ. ಇಂಡಿಯಾಗೆ ಬಂದೆ, ಕೊರೋನಾ ತುಂಬ ಪೀಕ್ ಇದೆ. ಆವಾಗ UAE ಅವರು ಏನು ಹೇಳಿದ್ರು, ಇಂಡಿಯಾಯಿಂದ ಯಾರೂ ಅಲೋ ಮಾಡಲ್ಲ. ಬಟ್ ಗೋಲ್ಡನ್ ವೀಸಾ ಇದ್ರೆ ಅಲೋ ಮಾಡ್ತಾರೆ, ಸ್ಪೆಷಲ್ ಅಲೋಯನ್ಸ್. ಸೊ ನಾನು ಇವಾಗ ಇಂಡಿಯಾಗೆ ಎನಿ ಟೈಮ್ ಬಂದ್ರೂ ವಾಪಸ್ ಬರ್ಬೋದು. ದಟ್ಸ್ ಅಮೇಜಿಂಗ್. ಸೊ ಹಾಗಾಗಿ ನಿಮಗೆ ಎಲ್ಲರಿಗೂ ಖುಷಿ ವಿಚಾರ ಏನು ಅಂದ್ರೆ, ನಾವು ಇಂಡಿಯಾಗೆ ಬರ್ತಾ ಇದೀವ, ಅಂಡ್ ಈ ಟೈಮ್ನಲ್ಲಿ ಕೊರೋನಾ ಜಾಸ್ತಿನೇ ಆಗ್ತಾ ಇದೆಯಾ. ಸೊ ನಾವು ಯಾಕೆ ಇಂಡಿಯಾಗೆ ಬರ್ತಾ ಇದ್ದೀವಿ ಅಂದರೆ, ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಮಿಲಿ ಇವೆಂಟ್ ಇದೆ, ಅದು ಆಗಲೇಬೇಕು, ನಾವು ಬರಲೇಬೇಕು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಬೇಗ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಂತ. ಅಕಸ್ಮಾತ್ ಜಾಸ್ತಿ ಕೊರೋನಾ ಆಯಿತು ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಬಂದ್ ಮಾಡ್ತಾರಂತ ಅನ್ಕೊಳ್ಳಿ, UAE ನೋ ಫ್ಲೈಟ್ಸ್ ಅಂತ ಹೇಳಿದ್ರೆ, ಪಾಪ ಇವ್ರು UAE ಬಂದ್ಮೇಲೆ ನಾನು ಇವ್ರಿಂದ 6-7 ತಿಂಗಳು ದೂರ ಇದೆ ಅಲ್ವಾ. ಸೊ ಅವಾಗ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ಗೋಲ್ಡನ್ ವೀಸಾ ಇರೋದ್ರಿಂದ ವಾಪಸ್ ನಾವು ಬರ್ಬೋದು. ಈವನ್ ಇಡೀ ಹೋಲ್ ಫ್ಲೈಟ್ ಅಲ್ಲಿ ಯಾರು ಇಲ್ಲ ಅಂದ್ರು ನಾವಿಬ್ರನ್ನೇ ಕರ್ಕೊಂಡ್ ಬರ್ಬೇಕು. ಅವರು ಬುಕ್ ಮಾಡಿದ್ರೆ ಆತರ ಎಷ್ಟು ಬಂದ್ರಲ್ಲ ಗೋಲ್ಡನ್ ವೀಸಾ ಇಂದ. ಇಡೀ ಫ್ಲೈಟ್ ಅಲ್ಲಿ ಬರೀ ನಾವಿಬ್ರೆ ಎಲಿಜಿಬಲ್ ಇದೆ, ನಾವು ಬುಕ್ ಮಾಡಿದ್ವಿ ಅಂದ್ರೂ ಅವ್ರು ಕರ್ಕೊಂಡ್ ಬರ್ಬೇಕು. ಬಟ್ ಅದೇ ಗೋಲ್ಡನ್ ವೀಸಾ ಅಡ್ವಾಂಟೇಜ್. ನಮ್ಗೆ ಓಕೆ, ಸೋ ನೈಸ್. ಓಕೆ, ಸೊ ಈ ಒಂದು ಖುಷಿ ವಿಚಾರ ಜೊತೆಗೆ ನನ್ನ ಒಂದು ಹೊಸ ವೀಸಾ ಆಗಿದೆ. ಇದು ನನ್ನ ಪಾಸ್ಪೋರ್ಟ್. ಇದೂ ಇಂಪಾರ್ಟೆಂಟ್. ನಮ್ಮ ಇಂಡಿಯಾದವ್ರು ಕೊಟ್ಟಿರೋದು ನನಗೆ ಪಾಸ್ಪೋರ್ಟ್. ನನ್ನ ವೀಸಾ ಇಲ್ಲಿ ಅದರಲ್ಲೇ ಗೋಲ್ಡನ್ ವೀಸಾ ಅದರಲ್ಲೇ ಇದೆ. ಇಲ್ಲಿ ಸ್ವಲ್ಪ ಹೀಗೆ ಟೆನ್ಷನ್ ಆಗ್ತಿದೆ. ಗೋಲ್ಡನ್ ವೀಸಾ, ಎಸ್, ಇದು ಗೋಲ್ಡನ್ ವೀಸಾ. ಇದು ID ಕಾರ್ಡ್, ಎಮಿರೇಟ್ಸ್ ID. ನಿಮ್ದು ಆಧಾರ್ ಕಾರ್ಡ್ ಹೇಗಿದೆ ಅದೇ ಇದೆ, ಅದು ಅದೇ ರೀತಿ ಇದು.
ಇದು ನನ್ನ ವೀಸಾ, ಗೋಲ್ಡನ್ ವೀಸಾ. ಸೊ ಯಾ, ಅಷ್ಟೇ ಕತೆ. ಎನಿವೇಸ್, ನಾನು ಈ ಒಂದು ಪುಟ್ಟ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಮಾತ್ರ ಈ ಒಂದು ವಿಡಿಯೋ ಮಾಡಿದ್ದು, ನಾವು ಇಂಡಿಯಾಗೆ ಬರ್ತಾ ಇದೀವಿ ಅಂತ. ಬಟ್ ಹಲವಾರು ಜನ ಕೇಳ್ತಿರಲ್ವಾ, ನೀವು ಇಂಡಿಯಾ ಇವಾಗ ಬಂದ್ರೆ ನಿಮ್ಮ ವೀಸಾ ಎಕ್ಸ್ಪೈರ್ ಮಾಡಿದ್ರೆ ಏನಾಗುತ್ತೆ, ನೀವು ಹೋಗಲ್ಲ ಹಂಗೆ ಹಂಗೆ ಅಂತೆಲ್ಲ ನಿಮ್ಗೆ ಯೋಚನೆ ಇರುತ್ತಲ್ಲ. ಸೊ ಅದಕ್ಕೂ ಉತ್ತರ ಕೊಡೋಣ ಅಂತ ಈ ಒಂದು ವಿಡಿಯೋ ಅಷ್ಟೇ. ನಾನು ಆದಷ್ಟು ಬೇಗ ಪ್ಯಾಕಿಂಗ್ ಮಾಡಬೇಕು, ಮನೆಯವ್ರಿಗೆಲ್ಲ ಚಿಕ್ಕ ಪುಟ್ಟ ಉಡುಗೊರೆಗಳನ್ನ ತಗೋಬೇಕು. ಸೊ ಖುಷಿಯಿಂದ ನಾವೆಲ್ಲರೂ ಪ್ಯಾಕಿಂಗ್ ಮಾಡ್ತೀವಿ, ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತೀವಿ. ಆ ವಿಡಿಯೋಸ್ಗೋಸ್ಕರ ಕಾಯ್ತಾನೆ ಇರಿ, ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. ಓ, ವೆರಿ ಇಂಪಾರ್ಟೆಂಟ್, ಈ ಗೋಲ್ಡನ್ ವೀಸಾ ಮಾಡ್ಸೋದು ಇದೆಯಲ್ಲ, ತುಂಬಾ ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ಎಷ್ಟು ಸತಿ ಹೋಗ್ಬೇಕಾಗುತ್ತೆ? 4-5 ಸತಿ, ಮಿನಿಮಮ್ 4-5 ಸತಿ ಹೋಗ್ಬೇಕಾಗುತ್ತೆ. ನಾನು ಹೋಗಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹಾಕ್ತೀನಿ, ನೀವು ನೋಡಿ. ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಕ್ಸ್ರೇ ತಗೋತಾರೆ ಬಾಡಿದು, ಆಮೇಲೆ ಏನೇನ್ ಮಾಡ್ತಾರೆ, ಫಿಂಗರ್ ಪ್ರಿಂಟ್. ಅಂಡ್ ನನ್ನ ಕೈ, ನನಗೆ ತುಂಬಾ ಸ್ಕಿನ್ ಇಶ್ಯೂಸ್ ಇದೆ ಆಯ್ತಾ. ಸೊ ಅದಕ್ಕೆ ಜಾಸ್ತಿ ಕೆಲಸ ಎಲ್ಲ ಮಾಡಕ್ಕಾಗಲ್ಲ, ಫುಲ್ ಸ್ಕಿನ್ ಇಶ್ಯೂಸ್ ಇದೆ. ನಾನು ಎಲ್ಲಿ ಹೋದ್ರು, ಇಂಡಿಯಾದಲ್ಲೂ ಆಧಾರ್ ಕಾರ್ಡ್ಗೆ ನನ್ನ ಫಿಂಗರ್ ಪ್ರಿಂಟ್ಸ್ ಏನ್ ಕೊಟ್ಟಿದ್ದೀನಿ ಅದು ಇವಾಗ ಮ್ಯಾಚೇ ಆಗಲ್ಲ. ಸೊ ಇಂಡಿಯಾದಲ್ಲೂ ದೊಡ್ಡ ಪ್ರಾಬ್ಲಮ್, ಇಲ್ಲೂ ದೊಡ್ಡ ಪ್ರಾಬ್ಲಮ್. ಫಿಂಗರ್ ಪ್ರಿಂಟ್ಸ್ ನಂದು ಇಲ್ಲವೇ ಇಲ್ಲ. ನಾನೊಂಥರ ವಿಶೇಷ, ನಾನು ಕಳ್ತನ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಮ್ಯಾಚ್ ಆಗಲ್ಲ. ಸೊ ಚೀಪ್. ಸೊ ಯಾ, ಹಾಗಾಗಿ ನನ್ನ ಫಿಂಗರ್ ಪ್ರಿಂಟ್ ಇಲ್ಲ.